ನವೋದಯ ಸ್ವಸಹಾಯ ಗುಂಪಿನ ರಜತ ಮಹೋತ್ಸವ ಸಮಾರಂಭ ಮೊನ್ನೆ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ್ದೇವೆ. ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಇವತ್ತು ಇನ್ನೊಂದು ನಮ್ಮ ಇನ್ವಿಟೇಷನನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ. ನಾವು ಹೇಳಿದಾಗೆ ಇದು ಪ್ರಾರಂಭ ಆಗಿ 25 ವರ್ಷ ತುಂಬುತ್ತಾ ಬಂದು ಮಹಿಳೆಯರಲ್ಲಿ ಸ್ವಾವಲಂಬಿ ಜೀವನವನ್ನು ರೂಪಿಸಿದಂಥ ಕೀರ್ತಿ ನಮ್ಮ ಸಂಘಟನೆಗೆ ಬಂದಿರ್ತದೆ. ಬೇರೆ ಯಾವುದೇ ಒಂದು ಸ್ವಸಹಾಯ ಗುಂಪುಗಳಲ್ಲಿ ಈ ರೀತಿಯಾದಂಥ ಒಂದು ಶಿಸ್ತು ಬದ್ಧವಾದಂಥ ಗುಂಪುಗಳು ಬೇರೆ ಕಡೆ ಇರೋದಿಲ್ಲ. ನಾವೆಲ್ಲ ಗುಂಪುಗಳಲ್ಲಿ ಸೇರಿದಾಗ ಸಮಾನರು ಅನ್ನುವಂಥ ಭಾವನೆಯಿಂದ ಎಲ್ರಿಗೂ ನಾವು ಮೊದಲನೇ ಪ್ರಾರಂಭದಿಂದ ಇವತ್ತಿನ ತನಕ ಸುಮಾರು 6 ಸಲ ಅವರಿಗೆ ಸಮವಸ್ತ್ರವನ್ನು ನೀಡ್ತಾ ಬಂದಿದ್ದೇವೆ. ಅಂದರೆ ನಾವು ಸೇರಿದಾಗ ನಮ್ಮಲ್ಲಿ ಭೇದ ಭಾವ ಇರಬಾರ್ದು, ಬಡವ ಶ್ರೀಮಂತ ಅನ್ನುವಂಥ ಭಾವನೆ ಇರಬಾರ್ದು, ಜಾತಿ ಅಂತರ ಮೂಡಿ ಬರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅವರಿಗೆ 6ನೇ ಸಲ ಸಮವಸ್ತ್ರವನ್ನು ನೀಡ್ತಾ ಇದ್ದೇವೆ. ಮತ್ತು ಆವಾಗ ಅವರಲ್ಲಿ ಒಟ್ಟುಗೂಡಿಸಿಕೊಂಡು ಅವರಿಗೆ ಮಾನಸಿಕವಾಗಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಹಾಗೆ 25 ವರ್ಷ ತುಂಬಿದಂಥ ಸಮಯದಲ್ಲಿ ಕೂಡ ಈ ಸಮಾರಂಭವನ್ನು ಒಂದು ಚರಿತ್ರೆಯಲ್ಲಿ ಬರೆಯುವಂಥ ಸಮಾರಂಭದ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ನಾವು ಮೊನ್ನೆ ಹೇಳಿದಾಗೆ ಸುಮಾರು 1.5 ಲಕ್ಷ ಮಹಿಳೆಯರು ಒಂದೇ ಸಮವಸ್ತ್ರದಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸುವುದು ಒಂದು ಚರಿತ್ರೆ ಆಗಿರುತ್ತೆ. ಜನ ಇದಕ್ಕಿಂತ ಜಾಸ್ತಿ ಸೇರಿರ್ಬೋದು, ಆದರೆ ಒಂದೇ ಸಮವಸ್ತ್ರದಲ್ಲಿ ಮಹಿಳೆಯರು ಮಾತ್ರ ಸೇರುವಂಥದ್ದು ಇದು ಪ್ರಥಮ ಅಂತ ನಾನು ಭಾವಿಸ್ತಾ ಇದ್ದೆ. ಹೀಗೆ ಈ ಸಮಾರಂಭಕ್ಕೆ ನಾವು ಮೊನ್ನೆ ನಮ್ಮ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದೆವು. ಅದರ ನಂತರ ನಮ್ಮ ಈ ವಿಷಯವನ್ನು ತಿಳ್ಕೊಂಡು ನಮ್ಮ ರಾಜ್ಯದ ಪ್ರಥಮ ಪರ್ಯಾಯದಂಥ ಗವರ್ನರ್ ಆದಂಥ ಥವರ್ಚಂದ್ ಗೆಹ್ಲೋಟ್ರವರು ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತೇನೆ, ಬಂದು ನೋಡಬೇಕು. ಅವರು ಕೂಡ ಒಬ್ಬ ಮಧ್ಯಪ್ರದೇಶದಲ್ಲಿ ಒಬ್ಬ ಹಿರಿಯ ಸಹಕಾರಿಯಾಗಿ ಕೆಲಸ ಮಾಡಿದವರು. ಹಾಗಾಗಿ ಅವರು ಕೂಡ ಬರ್ತೇನೆ ಹೇಳಿದ್ರಿಂದ, ಮತ್ತು ಮಹಾರಾಷ್ಟ್ರದ CM ಕೂಡ ಬರುವುದರಿಂದ, ಕೇಂದ್ರದ ಸಚಿವರು ಕೂಡ ಬರುವುದರಿಂದ ಆಂಗ್ಲ ಭಾಷೆಯಲ್ಲಿ, ಕನ್ನಡದಲ್ಲಿಯೂ ಕೂಡ ಇದೆ, ಆಂಗ್ಲ ಭಾಷೆಯಲ್ಲಿ ಕೂಡ ಅವರಿಗೂ ಕೂಡ ತಿಳುವಳಿಕೆ ಆಗುವ ರೀತಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ಪುನಃ ಒಂದು ಆಮಂತ್ರಣ ಪತ್ರಿಕೆಯನ್ನು ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ತಮಗೆ ತಿಳಿಸ್ತಾ ಇದ್ದೇನೆ. ಮತ್ತು ಆ ದಿವಸ ಗೋಲ್ಡ್ ಪಿಂಚ್ ಮೈದಾನಲ್ಲಿ ಎಲ್ಲ ಥರದ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ದೃಶ್ಯ ಮಾಧ್ಯಮ ಮಿತ್ರರಿಗೂ ಕೂಡ ಪ್ರತ್ಯೇಕ ಆದಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ಎಲ್ರಿಗೂ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಕೂತಲ್ಲಿ ಬಿಸ್ಕಿಟು, ಚಾಕ್ಲೇಟ್, ನೀರಿನ ವ್ಯವಸ್ಥೆ ಎಲ್ಲವನ್ನು ಕೂತಲ್ಲೇ ಮಾಡ್ತಾಯಿದ್ದೇವೆ. ಪ್ರತಿಯೊಂದು ಬಸ್ಸಿಗೂ ಕೂಡ 2 ವಾಲಂಟಿಯರ್ ಹಾಕಿ ಅವರಿಗೆ ಪ್ರತ್ಯೇಕವಾದಂಥ ಒಂದು ಹಳದಿ ಬಣ್ಣದ ಒಂದು ಟೀ ಶರ್ಟನ್ನು ಕೊಟ್ಟು ಅವರು ಎಲ್ರಿಗೂ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ವಾಲಂಟಿಯರ್ಸ್ಗೆ ಸಪ್ರೇಟ್ ಬೇರೆ ಬಣ್ಣದ ಒಂದು ಟೀ ಶರ್ಟನ್ನು ನೀಡ್ತಾ ಇದ್ದೇವೆ. ಇದು ಮಾತ್ರ ಅಲ್ಲ, ನಮ್ಮ ಪ್ರೇರಕರಿಗೂ ಕೂಡ ಅವರನ್ನು ಗುರುತಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಅವರಿಗೂ ಕೂಡ ಬೇರೆ ಒಂದು ಸಮವಸ್ತ್ರವನ್ನು ನೀಡ್ತಾ ಇದ್ದೇವೆ. ಸುಮಾರು 2,500 ವಾಲಂಟಿಯರ್ಸ್ ಸ್ವಯಂ ಸೇವಕರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಲ್ಲಿ ಬರುವ ದಾರಿಯಲ್ಲಿ ಪಡುಬಿದ್ರಿಯಲ್ಲಿ, ವಾಮಂಜೂರಿನಲ್ಲಿ, ಬಂಟರ ಭವನ ಬಂಟ್ವಾಳದಲ್ಲಿ ಮತ್ತು ಅಡ್ಯಾರ್ನಲ್ಲಿ, ಯಶಸ್ವಿನಿ ಹಾಲ್, ಹೀಗೆ ಹಲವು ಕಡೆಗಳಲ್ಲಿ ಬರುವಾಗ ಅವರಿಗೆ ಬೆಳಗಿನ ತಿಂಡಿಯ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೆ. ಸುಮಾರು ಅಲ್ಲಿಯೂ ಕೂಡ 1,000 ವಾಲಂಟಿಯರ್ಸ್ ಈ 5 ಕಡೆ ಸೇರ್ತಾ ಇದ್ದಾರೆ.
ವ್ಯಾಪಾರದ ಮಳಿಗೆಗಳು ಅಂದರೆ ನಮ್ಮ ಗುಂಪಿನವರು ಯಾವ ರೀತಿ ಸ್ವಾವಲಂಬಿ ಜೀವನವನ್ನು ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಅವರು ಕೆಲವೊಂದು ಪ್ರಾಡಕ್ಟ್ಗಳನ್ನು ಅವರು ಮಾಡಿದಂಥದ್ದನ್ನು ಮಳಿಗೆಗಳನ್ನು ಮುಖಾಂತರ ಜನರಿಗೆ ತಿಳಿಯಪಡಿಸ್ತಾ ಇದ್ದೇವೆ. ಹೀಗೆ ಎಲ್ಲರೂ ಈ ಸಮಾರಂಭದಲ್ಲಿ ವಿಶೇಷವಾಗಿ ವ್ಯಕ್ತಿಗಳು, ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ರಾಜ್ಯಪಾಲರು, ಉಪಮುಖ್ಯಮಂತ್ರಿಗಳು, ಸ್ಪೀಕರ್ ಅವರು, ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು, ಸಹಕಾರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಅವರು, ದಿನೇಶ್ ಗುಂಡೂರಾವ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶಿವಾನಂದ ಪಾಟೀಲ್ರವರು, ಆರ್.ಬಿ. ತಿಮ್ಮಾಪುರವರು. ಇದು ಮಾತ್ರ ಅಲ್ಲ, ಇದು ಸ್ಥಾಪನೆ ಆಗುವಾಗ 25 ವರ್ಷಗಳ ಹಿಂದೆ ಇದ್ದಂಥ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಭಾಗವಹಿಸ್ತಾ ಇದ್ದಾರೆ, ಪೇಜಾರ ಮಠದ ಸ್ವಾಮೀಜಿಗಳು ಭಾಗವಹಿಸ್ತಾ ಇದ್ದಾರೆ. ಇದಲ್ಲದೆ ನಮ್ಮ ಜಿಲ್ಲೆಯ ಎಲ್ಲ ಸಂಸದರು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಸಹಕಾರಿ ರಸಗೊಬ್ಬರ ಸಂಸ್ಥೆಯ ಇಫ್ಕೋದ MD ಅವರಾದಂಥ ಅವಸ್ಥಿಯವರು, ಮಾಜಿ ಸಹಕಾರಿ ಸಚಿವಂಥ GT ದೇವೇಗೌಡರು, ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಸಹಕಾರಿ ಸಚಿವ ಅಂತ ಲಕ್ಷ್ಮಣ ಸವದಿಯವರು, ನಮ್ಮ ಹೆಬ್ಬಾರ್ರವರು ಮಾಜಿ ಮಂತ್ರಿಗಳು, ಮಾಜಿ ಮಂತ್ರಿ ಸುನೀಲ್ರವರು ಮತ್ತು ಮುರುಗೇಶ್ ನಿರಾರಿ ಮಾಜಿ ಮಂತ್ರಿಯವರು, ರಾಘವೇಂದ್ರ MP ಅವರು, ಹಿರಿಯ MP ಅವರು, ಕೋಟಾ ಶ್ರೀನಿವಾಸ ಪೂಜಾರಿಯವರು, ಬ್ರಜೇಶ್ ಚೌಟ್ರು ಮತ್ತು ಗೋಲ್ಡ್ ಪಿಂಚಿನ ಮಾಲೀಕರಂಥ ಪ್ರಕಾಶ್ ಶೆಟ್ಟಿಯವರು, ಬೆಳ್ಳಿ ಎಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರು ಬೆಳ್ಳಿ ಪ್ರಕಾಶ್ರವರು, ಜಯನ್ ಬಳ್ಳಾರಿ, ಹೀಗೆ ಎಲ್ಲ MLAಗಳು, MLCಗಳು, ಮಾಜಿ MLAಗಳು ಎಲ್ಲರೂ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಇದನ್ನು ನೋಡಿ ಇನ್ನಷ್ಟು ಮಹಿಳೆಯರು ಇಂಥ ಗುಂಪುಗಳಲ್ಲಿ ಪಾಲ್ಗೊಂಡು ಸೇರಿಸಿಕೊಂಡು ಅವರು ಕೂಡ ಇದೇ ರೀತಿಯಾಗಿ ಸ್ವಾವಲಂಬಿಗಳಾಗಬೇಕು. ನಮ್ಮನ್ನು ನೋಡಿ, ಇಂಥ ಒಂದು ಕಾರ್ಯಕ್ರಮವನ್ನು ನೋಡಿ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ರಾಜ್ಯಗಳಲ್ಲಿಯೂ ಕೂಡ ಇಂಥ ಒಂದು ವ್ಯವಸ್ಥೆ ಮೂಡಿ ಬರಬೇಕನ್ನುವಂಥ ಉದ್ದೇಶದಿಂದ ಇದೊಂದು ಐತಿಹಾಸಿಕ ಸಮಾರಂಭದ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇನ್ನೂ ಪರ್ಮಿಷನ್ ಕೊಡಲಿಲ್ಲ ಮೇಲೆ ಸ್ಟೇಜಿಗೆ ಅವರಿಗೆ ಬರಲಿಕ್ಕೆ, ಮಹಿಳೆಯರಿಗೆ ಇಲ್ಲ. ಇವರೇ ಇದ್ದಾರಲ್ಲ, 2 CMಗಳು, ಗವರ್ನರ್, ಮಿನಿಸ್ಟ್ರುಗಳೇ ಎಲ್ಲ ಕಡೆ ಇರ್ತಾರೆ. ಇವರಿಗೆ ಬರೆದಿದ್ದೇವೆ ನಾವು, ಕೊಡ್ತೇನೆ ಹೇಳಿದ್ದಾರೆ. ನೋಡಿ ಮಾಡ್ತೇವೆ. ಕೆಲವರಿಗಾದರೂ ಗೌರವ ಸಲ್ಲಿಸಿ ಅವರು ಸ್ವಾವಲಂಬಿ ಜೀವನ ಹೇಗೆ ಆಗಿದ್ದಾರೆ ಅಂತೇಳಿ ತೋರಿಸ್ಕೊಡ್ಬೇಕು.